ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತರಲು ಮುಂದಾಗಿದೆ. ಈ ಕಾಯ್ದೆಯನ್ನು ತಿರಸ್ಕರಿಸುವುದಾಗಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಘೋಷಿಸಿದ ಮಾದರಿಯಲ್ಲಿಯೇ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೇ ರೀತಿಯಾದ ಘೋಷಣೆ ಮಾಡುವ ಧೈರ್ಯ ತೋರಿಸಲಿ ಎಂದು ಉಳ್ಳಾಲ ಸೈಯದ್ ಮದನಿ ದರ್ಗಾದ ಮಾಜಿ ಅಧ್ಯಕ್ಷ ಹಾಜಿ ಅಬ್ದುಲ್ ರಶೀದ್ ಆಗ್ರಹಿಸಿದ್ದಾರೆ. ತೊಕ್ಕೊಟ್ಟುವಿನಲ್ಲಿರುವ ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಕ್ಫ್ ಆಸ್ತಿ ಎನ್ನುವುದು ಯಾರಿಂದಲೂ ಕಸಿದಿರುವಂಥದ್ದಲ್ಲ. ಇದು ಮುಸ್ಲಿಂ ಪೂರ್ವಜರು ಸಮುದಾಯದ ಅಭಿವೃದ್ಧಿಗಾಗಿ ನೀಡಿದ ಕೊಡುಗೆಯಾಗಿದೆ. ಯಾರಿಂದಲೂ ಕಸಿದ ಆಸ್ತಿ ವಕ್ಫ್ ಆಗುವುದಿಲ್ಲ. ಇದಕ್ಕೆ ಇಸ್ಲಾಮಿನಲ್ಲಿ ಅವಕಾಶವೂ ಇಲ್ಲ. ಒಮ್ಮೆ ತನ್ನ ಆಸ್ತಿಯನ್ನು ವಕ್ಫ್ ಮಾಡಿದ ಬಳಿಕ ಅದು ಸರ್ಕಾರದ ಆಸ್ತಿಯಾಗುವುದರಿಂದ ನಂತರ ಆಸ್ತಿ ನೀಡಿದವನಿಗೆ ಅದರ ಮೇಲೆ ಯಾವುದೇ ಹಕ್ಕು ಇರುವುದಿಲ್ಲ ಎಂದು ತಿಳಿಸಿದರು. ಮೊದಲಿನಿಂದಲೂ ಮುಸ್ಲಿಮರ ವಿರುದ್ಧ ಕಾನೂನುಗಳನ್ನು ಜಾರಿಗೆ ತರುವಲ್ಲಿ ಅತ್ಯುತ್ಸಾಹ ತೋರುತ್ತಾ ಬಂದಿರುವ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಎನ್ಆರ್ಸಿ, ಸಿಎಎ ಜಾರಿಗೆ ತರಲು ಮುಂದಾಗಿತ್ತು. ಬಳಿಕ ಟ್ರಿಪಲ್ ತಲಾಖ್ ವಿರುದ್ಧ ಕಾನೂನು ಜಾರಿಗೆ ತಂದಿದೆ. ಇದೀಗ ವಕ್ಫ್ ತಿದ್ದುಪಡಿ ಕಾಯ್ದೆ ಜಾರಿಗೆ ತರಲು ಮುಂದಾಗಿದ್ದು, ಇದನ್ನು ಮುಸ್ಲಿಂ ಸಮುದಾಯ ಮಾತ್ರವಲ್ಲದೆ ದೇಶದ ಪ್ರತಿಯೊಬ್ಬ ನಾಗರಿಕನು ವಿರೋಧಿಸಬೇಕು ಎಂದರು. ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆಯ ವಿರುದ್ಧ ಕರ್ನಾಟಕ ಉಲಮಾ ಒಕ್ಕೂಟದ ವತಿಯಿಂದ ಏಪ್ರಿಲ್ 18ರ ಮಧ್ಯಾಹ್ನ 3 ಗಂಟೆಗೆ ಮಂಗಳೂರು ಹೊರವಲಯದ ಅಡ್ಯಾರ್ ಕಣ್ಣೂರ್ ಗಾರ್ಡನ್ನಲ್ಲಿ ಬೃಹತ್ ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸಬೇಕು ಎಂದರು. ಹಲವಾರು ರೀತಿಯ ಮುಸ್ಲಿಂ ವಿರೋಧಿ ಕಾಯ್ದೆಗಳನ್ನು ಚಟುವಟಿಕೆಗಳನ್ನು ಬೆಳೆಸ್ತಾ ಬಂದು ಮುಸ್ಲಿಮರ ಮನಸ್ಸನ್ನು ಘಾಸಿಗೊಳಿಸುವಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ. ಕೆಲವು ದಿನಗಳ ಹಿಂದೆ ಒಂದು ವಿಶೇಷವಾದಂಥ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಮುಸಲ್ಮಾನರಿಗೆ ದ್ರೋಹ ಬಗೆಯುವ ಉದ್ದೇಶದಿಂದ ಭಾರತದ ಎಲ್ಲ ಧರ್ಮದ ಜನರು ಒಪ್ಪುವ ರೀತಿಯಲ್ಲಿ ಸುಳ್ಳಿನ ಸರಮಾನಗಳನ್ನು ಮಾಡುತ್ತಾ ವಿರೋಧ ಪಕ್ಷಗಳು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದರೂ ಕೂಡ ರಾತ್ರಿ 2 ಗಂಟೆ ರಾತ್ರಿಗೆ ಈ ಮಸೂದೆಯನ್ನು ಜಾರಿಗೆ ತಂದು ಅಲ್ಪಸಂಖ್ಯಾತರ ಮನಸ್ಸನ್ನು ಘಾಸಿಗೊಳಿಸಿರುತ್ತದೆ. ಅಲ್ಪಸಂಖ್ಯಾತರ ಸ್ವತ್ತನ್ನು ಕಬಳಿಸುವಂಥ, ಸರ್ಕಾರ ನೇರ ಹಸ್ತಕ್ಷೇಪ ಮಾಡುವಂಥ ಕೆಲಸಗಳನ್ನು ಮಾಡುತ್ತಾ ವಕ್ಫ್ ಕಾಯ್ದೆ ಮೊದಲೇ ಇದ್ದ ಹಾಗೆ ಇದ್ದರೆ ಅದರಲ್ಲಿ ಯಾರಿಗೂ ತೊಂದರೆ ಆಗದೆ ಮುಸಲ್ಮಾನರ ಸರ್ವಾಭಿವೃದ್ಧಿ ಮಾಡಲಿಕ್ಕಾಗಿ ಮುಸಲ್ಮಾನರದೇ ಆದಂಥ ಕಮಿಟಿಯನ್ನು ರಚಿಸಿ ಅದಕ್ಕೆ ಬೇಕಾದ ಹಾಗೆ ಸರ್ಕಾರದಿಂದ ಕಾರ್ಯದರ್ಶಿಗಳನ್ನು ನೇಮಿಸಿಕೊಂಡು ಅದರಿಂದ ಮಿಗಿಲಾಗಿ ವಕ್ಫ್ ಟ್ರಿಬ್ಯುನಲ್ಗಳನ್ನು ನೇಮಿಸಿ ಅದರ ನಂತರ ಹೈಕೋರ್ಟಿಗೆ ಕೂಡ ಅವಕಾಶ ಇರುವಂಥ ಆ ವ್ಯವಸ್ಥೆಯನ್ನು ರದ್ದುಗೊಳಿಸಿ ಈ ಮುಸ್ಲಿಂ ಸಮುದಾಯದ ಕಮಿಟಿಗಳಿಗೆ ಮುಸ್ಲಿಮೇತರರನ್ನು ಸದಸ್ಯರನ್ನಾಗಿ ಮಾಡಿಕೊಂಡು ಅಲ್ಲಿ ಒಂದು ಕಲಹ ಬರುವ ರೀತಿಯಲ್ಲಿ ಮಾಡಿದ ಈ ಉದ್ದೇಶ ನಿಜವಾಗಿಯೂ ಮುಸಲ್ಮಾನರನ್ನು ಕಡೆಗಣಿಸಬೇಕು ಅಂತ ಹೇಳುವ ಉದ್ದೇಶ ಆಗಿದೆ. ಹಾಗಾಗಿ ಫಾರೂಕುಲ್ಲಾಲ್ ಹೇಳಿದ ಹಾಗೆ ಭಾರತದ ವಿವಿಧ ಮೂಲೆಗಳಲ್ಲಿ ಧೋಬಿಗಳು, ಧರಣಿಗಳು, ಪ್ರತಿಭಟನೆಗಳು ನಡೀತಾ ಇದೆ. ಇದೀಗ ಮಂಗಳೂರಿನಲ್ಲಿ ಅಡ್ಯಾರ್ ಆ ಪ್ರದೇಶದಲ್ಲಿ 18ನೇ ತಾರೀಕಿನಂದು ಈ ಒಂದು ಸಮ್ಮೇಳನ ನಡೆಯಲಿಕ್ಕಿದೆ. ಈ ಸಮ್ಮೇಳನಕ್ಕೆ ನಮ್ಮ ಮುಸ್ಲಿಂ ಬಾಂಧವರು ಎಲ್ಲರೂ ಸೇರಿಕೊಂಡು ತಮ್ಮ ನೋವನ್ನು ತೋರಿಸಿ ಆ ಸಭೆಯ ಒಂದು ದೃಷ್ಟಿಕೋನವನ್ನು ನೋಡಿಕೊಂಡು ಕೇಂದ್ರ ಸರ್ಕಾರ ಎಚ್ಚರವಾಗಲಿ ಅಂತ ಹೇಳುವಂಥ ವ್ಯವಸ್ಥೆಗೆ ನಾವು ಕಟಿಬದ್ಧರಾಗಿದ್ದೇವೆ. ಉಳ್ಳಾಲ ದರ್ಗಾ ಸಮಿತಿಯ ಮಾಜಿ ಪ್ರಧಾನ ಕಾರ್ಯದರ್ಶಿ ಹಾಜಿ ಮೊಹಮ್ಮದ್ ಸಾಹಾ, ಮಾಜಿ ಸದಸ್ಯ ಫಾರೂಕ್ ಉಳ್ಳಾಲ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ.
VNR Gold.